ಗೆಳೆಯರಿಗೆ ಸ್ನೇಹಿತರಿಗೆ ಸ್ವಾಗತಿಸ್ತಾ ಇವತ್ತಿನ ಪತ್ರಿಕಾ ಮಾಧ್ಯಮದ ಉದ್ದೇಶ ಏನಂತಂದರೆ ಇವತ್ತು ಮಂಗಳೂರಿನಲ್ಲಿ ನಮ್ಮ ದಲಿತ ಸಂಘ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾಗಿದ್ದಂಥ ಎಂ ದೇವದಾಸ್ ಅವರು ಅಗಲಿಕೆ ಕಾರಣದಿಂದ ಇವತ್ತು ಅವರಿಗೆ ನುಡಿ ನಮನವನ್ನು ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ಸಂಘ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಇವತ್ತು ಉಳ್ಕೊಂಡಿತ್ತು ಅಂಬೇಡ್ಕರ್ ಭವನದಲ್ಲಿ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಏನು ನಿರ್ಣಯವನ್ನು ಮಾಡಿದ್ದೇವೆ ಏನಂತಂದರೆ, ಏನು ಮಾನ್ಯ ದೇವದಾಸ್ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ, ಅವರ ಒಂದು ಹೋರಾಟಗಳು ಇನ್ನೂ ಜೀವಂತವಾಗಿ ಉಳಿದಿದೆ. ಅದಕ್ಕೆ ತಾತ್ವಿಕ ಅಂತ್ಯವನ್ನು ಕಾಣಬೇಕು ಅನ್ನೋ ಕಾರಣಕ್ಕೆ ದಲಿತ ಸಂಘ ಸಮಿತಿ ಇವತ್ತಿನ ಒಂದು ನುಡಿ ನಮನದ ಕಾರ್ಯಕ್ರಮದಲ್ಲಿ ಒಂದು ನಿರ್ಣಯವನ್ನು ಮಾಡಿದ್ದೇವೆ. ಆ ನಿರ್ಣಯದ ಉದ್ದೇಶ ಏನಂತಂದರೆ, ಬಹುಶಃ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗಳಲ್ಲಿ, ಎರಡು ಕರಾವಳಿ ಜಿಲ್ಲೆಗಳಲ್ಲಿ ಮಾತ್ರ DC ಮನ್ನಾ ಭೂಮಿ ಅಂತ ಹೇಳಿ ಇದೆ. ಇದು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಲ್ಲ. ಇದು ಮಂಗಳೂರು ಮತ್ತು ಕರಾವಳಿ ಮಾತ್ರ ಸೀಮಿತವಾಗಿದೆ. ಏನು ಇವತ್ತು 8,510 ಎಕರೆ DC ಮನ್ನಾ ಭೂಮಿ ಇತ್ತು ಮಂಗಳೂರು. ಇದನ್ನು ಬಡವರಿಗೆ ಹಂಚಿಕೆ ಮಾಡಬೇಕು ಅಂತೇಳಿ ಮಾನ್ಯ ದೇವದಾಸ್ ಅವರು ಅನೇಕ ಹೋರಾಟಗಳಲ್ಲಿ ಸಂದರ್ಭಗಳಲ್ಲಿ ತನ್ನ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದರು. ಇವಾಗ ಏನಾಗಿದೆ ಅಂದರೆ, ಅದು ಸುಮಾರು 7,346 ಎಕರೆ ಈಗಾಗಲೇ 8,000 ಚಿಲ್ಲರೆ ಎಕರೆಯಲ್ಲಿ 7,000 ಚಿಲ್ಲರೆ ಎಕರೆ ಈಗಾಗಲೇ ಒತ್ತುವರಿ ಆಗಿದೆ. ಈಗ ಉಳ್ಕೊಂಡಿರ್ತಕ್ಕಂಥದ್ದು ಕೇವಲ 190 ಎಕರೆ. ಈ 190 ಎಕರೆಯನ್ನು ಈ SC ST ಸಮುದಾಯಗಳಿಗೆ, ಶೋಷಿತ ಸಮುದಾಯಗಳಿಗೆ ಕನಿಷ್ಠ ನಾವು ಕೇಳ್ತಿರ್ತಕ್ಕಂಥದ್ದು ಭೂಮಿ ಉಳುಮೆ ಮಾಡಿ ದುಡಿಯೋಕ್ಕಲ್ಲ, ಕನಿಷ್ಠ ನಿವೇಶನ ರಹಿತ ಈ ಮಂಗಳೂರಲ್ಲಿರ್ತಕ್ಕಂಥ ಅನೇಕ ಶೋಷಿತ ಕೂಲಿ ಕಾರ್ಮಿಕರು ಸಾಕಷ್ಟು ಜನ ಇದ್ದಾರೆ, ಬಡವರಿದ್ದಾರೆ. ಆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಈ ನಿವೇಶನ ಕೊಡಬೇಕು. ಇದು ಎಷ್ಟು ಅಂದರೆ 5,590 ಜನರು ಅರ್ಜಿ ಸಲ್ಲಿಸಿದ್ದಾರೆ. 5,590 ಜನರಿಗೆ ಅರ್ಜಿ ಈಗಾಗಲೇ ಸಲ್ಲಿಸಿದ್ದಾರೆ. ಆ ಸಲ್ಲಿಸಿರ್ತಕ್ಕಂಥ ಜನರಿಗೆ ಭೂಮಿ ಕೊಡಿ ಅಂತೇಳಿ ದೇವದಾಸ್ ಅವರು ಹೋರಾಟವನ್ನು ಪ್ರಾರಂಭ ಮಾಡಿದರು. ಅದು ಇವತ್ತು ಅಂತ್ಯ ಆಗಿಲ್ಲ. ಇವತ್ತು ಅದನ್ನು ಮೊನ್ನೆ ಜಿಲ್ಲಾಧಿಕಾರಿಗಳು ಏನು ಮಾಡಿದರೆ, ಉಪವಿಭಾಗಾಧಿಕಾರಿಗಳ ಆದೇಶದಂತೆ, ಅವರ ನಿರ್ಣಯದಂತೆ ಮೊನ್ನೆ ಸರ್ಕಾರಕ್ಕೆ ಏನು ಕಟಾರಿಯ ಇವತ್ತು ರೆವಿನ್ಯೂ ಮಂತ್ರಿ ಇದ್ದಾರೆ, ರೆವಿನ್ಯೂ ಕಂದಾಯ ಇಲಾಖೆ ಈಗಾಗಲೇ ಕಳಿಸಿದ್ದಾರೆ, ಸೆಕ್ರೆಟರಿ ಕಳಿಸಿದ್ದಾರೆ. ಇವತ್ತು ಅಲ್ಲಿ ಫೈಲ್ ಪೆಂಡಿಂಗ್ ಇದೆ. 2017 ಇಸ್ವಿಯಿಂದ ಇಲ್ಲಿವರೆಗೂ 2026ವರೆಗೂ ಈ ಫೈಲು ಪೆಂಡಿಂಗ್ ಇದೆ. ಆ ಫೈಲ್ನ ಜಾರಿ ಮಾಡಿಸೋ ಕೆಲಸನ ಇವತ್ತು ನಾವು ಮಾಡಬೇಕು. ಇದು ನಮ್ಮ ದಲಿತ ಸಂಘ ಸಮಿತಿಯ ದೇವದಾಸ್ ಅವರ ಕನಸಾಗಿತ್ತು ಮತ್ತು ನಮ್ಮ ಹೊಣೆಗಾರಿಕೆನೂ, ದಲಿತ ಸಂಘ ಸಮಿತಿಯ ಹೊಣೆಗಾರಿಕೆನೂ ಹೌದಿದೆ. ಯಾಕೆಂತಂದರೆ, ಇದು ನಾವು ಎಣ್ಣ ಬೇಡ, ಸರಾಯಿ ಬೇಡ, ಶಿಕ್ಷಣ ಬೇಕು ಅಂತೇಳಿ ಹೋರಾಟ ಮಾಡ್ತೀವಿ. ಎಣ್ಣ ಬೇಡ, ಸರಾಯಿ ಬೇಡ, ಶಿಕ್ಷಣ ಬೇಕು ಅಂತೇಳಿ ಅನೇಕ ಹೋರಾಟಗಳನ್ನು ಮಾಡಿ, ಅನೇಕ ಹೋರಾಟಗಳಲ್ಲಿ ದಲಿತ ಸಂಘ ಸಮಿತಿ ತನ್ನ ಯಶಸ್ಸನ್ನು ಕಂಡಿರ್ತಕ್ಕಂಥ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ಇದರಲ್ಲಿ ಇವತ್ತು ರೆವಿನ್ಯೂ ಮಂತ್ರಿ ಮಾನ್ಯ ದಲಿತರೇ ಆಗಿ G. ಪರಮೇಶ್ವರ್ ಆಗಿರೋದ್ರಿಂದ ಇದು ಬಹುಶಃ ಇದನ್ನು ನಾವು ನೇರವಾಗಿ ಅವರಿಗೆ ಒತ್ತಡ ತಂದು ಈ ಫೈಲ್ನ ಮೂವ್ ಮಾಡಿಸಿ ಈ ವಸತಿ ರಹಿತರಿಗೆ ವಸತಿ ಕೊಡುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ಇದು ಮಾಡಿದ ಸರ್ಕಾರ ಮಾಡಲಿಲ್ಲ ಅನ್ನೋದಾದರೆ ನಾವು ರೆವಿನ್ಯೂ ಮಂತ್ರಿ ಮನೆ ಮುಂದೆ ದಲಿತ ಸಂಘ ಸಮಿತಿ ಉಗ್ರವಾದಂಥ ಹೋರಾಟನ ಖಂಡಿತವೂ ನಾವು ಮಾಡ್ತೀವಿ. ಇದು ಯಾವುದೇ ಕಾರಣಕ್ಕೂ ಮಂಗಳೂರಿನ ಗೆಳೆಯರನ್ನ ಒಳಗೊಂಡಂತೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯ ಕಾರ್ಯಕರ್ತರನ್ನ ಕರೆತಂದು ಮೊನ್ನೆ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ, ದಲಿತ ಮಂತ್ರಿಯನ್ನು ಯಾವುದೇ ಕನಿಕರ ಇಲ್ಲದೆ ನಮ್ಮ ಬಡ ಜನರ, ದಲಿತರ, ಶೋಷಿತ ಸಮುದಾಯಗಳಿಗೆ ನಿವೇಶನ ಕೊಡಿಸುವ ನಿಟ್ಟಿನಲ್ಲಿ ನಾವು ಇವತ್ತು ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ವಿ. ಹಾಗಾಗಿ ಇವತ್ತೇನು ಅದು ಪೆಂಡಿಂಗ್ ಇದೆ ಅದನ್ನು ಮಾಡಲೇಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತೀವಿ. ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಏನು ಫೈಲ್ನ ಕಳಿಸಿದ ಸೆಕ್ರೆಟರಿಗೆ, ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತನೂ ಹೊಣೆಗಾರಿಕೆನೇ. ಜಿಲ್ಲಾಧಿಕಾರಿಗಳು ಫೈಲ್ ಕಳಿಸ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಕೆಲಸ ಆಗಲ್ಲ. ಅದನ್ನು ಫಾಲೋಅಪ್ ಮಾಡಬೇಕು, ಓಡಾಡಬೇಕು, ನೋಡಬೇಕು, ವಿಚಾರ ಮಾಡಬೇಕು. ನಮ್ಮದು 2017 ಫೈಲ್ ಬಂದರೆ 26 ಯಾಕೆ ಪೆಂಡಿಂಗ್ ಇದೆ, ಯಾಕೆ ಇಟ್ಟಿದ್ದೀರಿ ಅಂತೇಳಿ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಮಾತಾಡಬೇಕು. ಅಥವಾ ರಾಜ್ಯ ಸರ್ಕಾರದಲ್ಲಿ ಯಾವುದೋ ಕೆಲಸ ಆಗಬೇಕು ಅದನ್ನು ನನ್ನ ಜಿಲ್ಲಾಡಳಿತ, ಇದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನು ಖಾದರ್ ಇದ್ದಾರೆ, ಅವರು ದಯಮಾಡಿ ಅವ್ರಿಗೂ ಸಹ ನಾವು ಒತ್ತಾಯ ಮಾಡ್ತೀವಿ. ಯಾಕೆಂದರೆ ಅದು ಅವ್ರ ಜಿಲ್ಲೆಯ ಒಂದು ಇಂಪಾರ್ಟೆಂಟ್ ಸಮಸ್ಯೆ ಇದೆ. ಯಾಕಂದರೆ ಖಾದರ್ ಅವ್ರದ್ದು ಜವಾಬ್ದಾರಿ ಇದೆ. ಖಾದರ್ ಅವರಿಗೆ ದಲಿತ ಸಂಘ ಸಮಿತಿ ಈಗಾಗಲೇ ಕರ್ನಾಟಕ ಸರ್ಕಾರನ, ಕಾಂಗ್ರೆಸ್ ಸರ್ಕಾರ ಅಧಿಕಾರ ತರಲಿಕ್ಕೆ
ತನ್ನ ಇಡೀ ಸರ್ವತ್ಯಾಗವನ್ನು ಹೋರಾಟ ಮಾಡೋದ್ರ ಮೂಲಕ ಅಧಿಕಾರ ತಂದಿದ್ವಿ. ತಂದ ನಂತರ ದಲಿತರ ಸಮಸ್ಯೆಗಳಿಗೆ ಪೂರ್ಣವಾಗಿ ಸ್ಪಂದಿಸಿಲ್ಲ ಅಂದರೆ ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಪ್ರತಿಭಟನೆ ಮಾಡಬೇಕಂತ ಅನಿವಾರ್ಯತೆ ಬರುತ್ತೆ. ಅದು ಬರಬಾರ್ದು ಅನ್ನೋದು ನಮ್ಮ ಉದ್ದೇಶ. ನಮಗೆ ಈ ಖಾದರ್ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈ ಕೂಡಲೇ ನಾವು ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ನಾವು ಒತ್ತಾಯ ಮಾಡ್ತಿದ್ದೀವಿ. ನಾವು ಮನವಿನೂ ಸಹ ನಾವು ಭೇಟಿ ಮಾಡಿಕೊಡ್ತೀವಿ. ಮೊನ್ನೆ ತಾನೇ ಜಿ ಪರಮೇಶ್ವರ್ ಅವರು ದಲಿತ ಮುಖಂಡರುಗಳ ರಾಜ್ಯ ಮಟ್ಟದ ದಲಿತ ಸಂಘಟನೆಯ ಮುಖಂಡರುಗಳನ್ನ ಸಭೆ ಕರೆದಿದ್ರು. ಅದು ಸಹ ಈ ವಿಚಾರವನ್ನು ಮಂಡನೆ ಮಾಡಿದ್ದೀವಿ, ಒತ್ತಾಯ ಮಾಡಿದ್ದೀವಿ. ಇನ್ನೂ ಅನೇಕ ವಿಚಾರಗಳನ್ನು ಒತ್ತಾಯ ಮಾಡಿದ್ದೀವಿ. ಆದರೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೊಟ್ಟಿಗೆ ಮಾತಾಡ್ತೀನಿ ಅಂತ ಹೇಳಿ ಮಾನ್ಯ ಪರಮೇಶ್ವರ್ ಅವರು ಹೇಳಿದ್ದಾರೆ. ಹಾಗಾಗಿ ಮುಂದಿನ ಸಭೆನ ನಾವು ಕರಿತೀನಿ. ದಯಮಾಡಿ ಮುಂದಿನ ಸಭೆಯಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ತೀನಿ ಅಂತ ಪರಮೇಶ್ವರ್ ಅವರು ತನ್ನ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಮ್ಗೆ ಆಶ್ವಾಸನೆಯಾಗಿ ಉಳಿಬಾರ್ದು, ಇದು ಕೆಲಸ ಆಗಬೇಕು. ಏಕೆಂತಂದರೆ ದಲಿತ ಸಂಘ ಸಮಿತಿ ತನ್ನ ಹೋರಾಟ ನಂಬ್ಕೊಂಡ್ರೆ ಸಂಜೆ ಆಗೋವರೆಗೂ ಖಂಡಿತ ಹೋರಾಟ ಮಾಡುತ್ತೆ. ಯಾಕೆಂದರೆ ನಮಗೆ ಭಾಳವಾಗಿ ಪ್ರಮುಖವಾಗಿ ಪಾಪ ಈ ನೋಡಿ ಇವತ್ತು ಅಂಬೇಡ್ಕರ್ ಭವನ ಇವತ್ತು ಧಿಕ್ಕಾರಗಳನ್ನು ಕೂಗಿ ಅವಮಾನಗಳನ್ನು ಅವರ ಅವಮಾನಗಳನ್ನು ಭಾಳ ಪ್ರೀತಿ ಸ್ವೀಕಾರ ಮಾಡಿ ಅಂಬೇಡ್ಕರ್ ಭವನವನ್ನು ಕಟ್ಕೊಡೋಂಥ ಕೆಲಸ ಆಗಿದೆ. ಇದೇ ಥರ ಈ ಕೆಲಸ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಸ್ನೇಹಿತರೆ, ದಯಮಾಡಿ ಇದು ಭಾಳ ಪ್ರಮುಖವಾದಂಥ ವಿಚಾರ. ಈ NBC ಮನ್ನಾ ಭೂಮಿ ಇದೆ, ಇದನ್ನ ಕಡತವನ್ನು ಕೂಡಲೇ ಮಂಜೂರು ಮಾಡಲಿಕ್ಕೆ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ಚರ್ಚೆ ಮಾಡಿ ಮಂತ್ರಿ ಅಂತ ಚರ್ಚೆ ಮಾಡ್ತೀವಿ. ಖಂಡಿತ ಮಂಜೂರು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಸಹಕಾರನೂ ಭಾಳ ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಯಾಕೆಂತಂದರೆ ನಮಗೆ ಮಾಧ್ಯಮಗಳು ವರದಿ ಮಾಡಲಿಲ್ಲ ಅಂದರೆ ಸಮಾಜಕ್ಕೆ ನಮ್ಮ ಹೋರಾಟ ಸಮುದಾಯಗಳಿಗೆ ಜನರಿಗೆ ಯಾರಿಗೂ ಗೊತ್ತಾಗುತ್ತೆ, ನೀವು ಸರ್ಕಾರಕ್ಕೂ ಗೊತ್ತಾಗುತ್ತೆ. ನಿಮ್ಮ ಒಂದು ವಿಚಾರ ಸಹಕಾರ ಇದೆಯಲ್ಲ, ನಿಮ್ಮ ಸಹಕಾರ ಹೆಚ್ಚೆಚ್ಚು ಕೊಟ್ಟಾಗ ನಮ್ಮ ಹೋರಾಟ ಪ್ರತಿಫಲ ಆಗುತ್ತೆ. ಇಲ್ಲ ಅಂತಂದರೆ ನಮ್ಮ ಹೋರಾಟ ಶೂನ್ಯ ಆಗ್ಬಿಡ್ತದೆ. ಹೀಗಾಗಿ ಪತ್ರಿಕಾ ಮಾಧ್ಯಮ, ಟಿ ವಿ ಮಾಧ್ಯಮಗಳು ಗೆಳೆಯರ ಇಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಇದನ್ನು ಭಾಳ ಗಂಭೀರವಾಗಿ ವರದಿನ ಮಾಡಿ ನಾವು ಗಂಭೀರವಾಗಿ ಇದನ್ನು ಹೋರಾಟವನ್ನು ಕೈಗೆತ್ತಿಕೊಂಡು ಈ ಕಾರ್ಯಕ್ರಮದಲ್ಲಿ ಈ ಹೋರಾಟದಲ್ಲಿ ಯಶಸ್ಸನ್ನು ಕಾಣ್ತೀವಿ ಅಂತ ಹೇಳಿ ನಮ್ಮ ಜೈ ಶ್ರೀಧರ ಕಲ್ವೀರ ಈಗ ರಾಜ್ಯ ಸಂಚಾಲಕ ಸಂಸ್ಕೃತಿ ಅನುಮೋದಿಸ್ತಾರೆ. ಒಂದು DC ಮನ್ನಾ ಭೂಮಿ ಉಳಿದಿರೋದು ಕೇವಲ 39 ಎಕರೆಯನ್ನು ಈ SC ಬಡವರಿಗೆ ಸೈಟ್ ಮಂಜೂರಾತಿ ಮಾಡಬೇಕು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಕಂದಾಯ ಮಂತ್ರಿ ಪರಮೇಶ್ವರ್ ಅವರು, ಮತ್ತು ನಾಳೆ ಹೊಸದಾಗಿ ಯಾರು ಬರ್ತಾರೆ ಸಮಾಜ ಕಲ್ಯಾಣ ಮಂತ್ರಿ, ಹೆಸರು ಅನೌನ್ಸ್ ಆಗಿಲ್ಲ, ಅವರು ST ಮಂತ್ರಿ, ಇವರ ಮೇಲೆ ಜವಾಬ್ದಾರಿ ಇದೆ. ಮಾಡದೇ ಇದ್ದರೆ ಈಗಾಗಲೇ ರಾಜ್ಯ ಸಂಚಾಲಕರು ಹೇಳಿದ್ದಾರೆ, ಉಗ್ರವಾದ ಹೋರಾಟವನ್ನು ಮುಖ್ಯಮಂತ್ರಿ ಮನೆ ಮುಂದೆ, ಕಂದಾಯ ಮಂತ್ರಿ ಮುಂದೆ ಧರಣಿ ಹೋರಾಟಗಳು ಆರಂಭ ಆಗ್ತವೆ. ಉಸ್ತುವಾರಿ ಮಂತ್ರಿ ಕೂಡ ಧರಣಿ ಹೋರಾಟಗಳು ಆಗ್ತವೆ. ಅದಕ್ಕೆ ಉಸ್ತುವಾರಿ ಮಂತ್ರಿಗಳು ಇದನ್ನು ಕೂತು ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ಕಂದಾಯ ಸಚಿವರ ಹತ್ರ ಕೂತು ಮಾತಾಡಿ ಫೈಲ್ ಸ್ಯಾಂಕ್ಷನ್ ಆದರು. ಎಲ್ಲ ಬಡವರಿಗೆ ನಿವೇಶನ ಸಿಗ್ತದೆ, ಕನಿಷ್ಠ ನಿವೇಶನ, ಭೂಮಿ ಅಲ್ಲ ನಿವೇಶನ, ಅದು 30-40 ಆದ್ದರಿಂದ ನಾವು ಕೂಡ ಇದನ್ನು ಮಾಧ್ಯಮ ಮೂಲಕ ಆಗ್ರಹ ಮಾಡ್ತೀವಿ. ಜೈ ಭೀಮ್. ಉಡುಪಿಯಲ್ಲೂ ಇದೆಯಾ? ಉಡುಪಿ, ಮಂಗಳೂರು, ಉಡುಪಿ 2 ಜಿಲ್ಲೆ, 2 ಕರಾವಳಿ. ಬ್ರಿಟಿಷ್ ಕಾಲದಲ್ಲಿ ಕೊಟ್ಟ ಜಮೀನು. ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಸ್ಯಾಂಕ್ಷನ್ ಆಗಿಲ್ಲ. ಅಲ್ಲ, ಅದು ಸಮಸ್ಯೆ ಇರೋದು ಡಿಪ್ರೈವ್ಡ್ ಕ್ಲಾಸ್ ಭೂಮಿ ಅಂತ ಇರೋದ್ರಿಂದ ಸಮಸ್ಯೆ ಇರುವಂಥದ್ದು. ಅದಕ್ಕೆ ಇಲ್ಲಿ ದೇವದಾಸ್ ಅವರು ಮನವಿ ಮಾಡಿದ್ರು ಲಾಸ್ಟ್ ಟೈಮ್ ಮೀಟಿಂಗಲ್ಲಿ. ಏನಂತ ಹೇಳಿದರೆ ಅದಕ್ಕೆ ಸ್ಪೆಷಲ್ ರೂಲ್ ಮಾಡಿ, ಅಂದರೆ ಅದನ್ನು DC ಇವರಿಗೆ ದಲಿತರಿಗೆ ಮಾಡಿ ಇದು ಮಾಡಬೇಕು ಅಂತ. ಅದು ಕಂದಾಯ ಇಲಾಖೆಯಲ್ಲಿ ಆಗಬೇಕಿತ್ತು. ಅವರು ತುಂಬ ಸಲ ನಾವು ಹೇಳಿದ್ದೀವಿ, ನೀವು ಹೇಳಿದ್ದು ಸತ್ಯ. ಡಿಪ್ರೆಷನ್ ಕ್ಲಾಸಸ್ ಅಂತ ಹಳೆಯ ಒಂದು ಟರ್ಮಿನಾಲಜಿ ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ಅದು SC ST ಅಂತ ಕನ್ವರ್ಟ್ ಆಗಿದೆ. ಆದರೆ ಎಲ್ಲ ಜಿಲ್ಲಾಧಿಕಾರಿಗಳು ಹೇಳುವಂಥದ್ದು ಅದಕ್ಕೆ ಯಾವುದೇ ರೀತಿಯ ಮಾನದಂಡಗಳು ಅದು ಇಲ್ಲದಿರೋದ್ರಿಂದ ಅವರಿಗೆ ಸಮಸ್ಯೆ ಆಗಿರೋದು. ಕಂದಾಯ ಇಲಾಖೆಯಲ್ಲಿ ವಿಶೇಷವಾಗಿ ಅದು ತಿದ್ದುಪಡಿ ಆಗಬೇಕು ಅಂತ ಇದೆಯಲ್ಲ, ಅದೇನು ವಿಶ್ವಸಂಸ್ಥೆಗೆ ಏನು ಕಳಿಸ್ಬೇಕಾಗಿಲ್ಲ. ಅಲ್ಲೇ 7 ಜನ ಕ್ಯಾಬಿನೆಟ್ ನೋಡಿದ್ದಾರೆ, ಒಂದು ಸೈನ್ ಮಾಡಿದರೆ ವಿಶ್ವಸಂಸ್ಥೆ ಹೋಗೋದು ವಿಚಾರ ಅಲ್ಲ. ಇವರಿಗೆ ಕೊಡಬೇಕಂತ ಮನಸ್ಸಲ್ಲೇ ಇರೋದ್ರಿಂದ 7 ವರ್ಷ ಪೆಂಡಿಂಗ್ ಇಟ್ಟಿದ್ದಾರೆ. ದಲಿತ ಸಂಘರ್ಷ ಸಮಿತಿ ತಾಳ್ಮೆಗೂ ಒಂದು ಮಿತಿ ಇದೆ. ಇವತ್ತು ನಿರ್ಣಯ ಆಗಿದೆ. ದೇವದಾಸರ ವಿಚಾರದಲ್ಲಿ ಅವರ ಒಂದು ಹೋರಾಟ ತಾರ್ಕಿಕ ಅಂತ್ಯ ಕಂಡಿಲ್ಲ ಅನ್ನೋದು ನನಗೆ ಒಂದು ಬೇಸರ ಇದೆ. ಬಡವರೆಲ್ಲ ಬಂದಿದ್ರು, ಈಗಲಾದರೂ ಸೈಟ್ ಮಾಡಿಸ್ತಿಲ್ಲ, ದೇವದಾಸರಿಲ್ಲ, ನಾವೇನು ಮಾಡಬೇಕು? ಅದಕ್ಕೆ ರಾಜ್ಯ ಸಂಚಾಲಕರು ಹೇಳಿದ್ವಿ, ಅವ್ರ ಮುಂದೆ ನಿಂತಿದ್ದಾರೆ, ಹೋರಾಟ ನಡೀತದೆ. ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಒಂದು ಸಣ್ಣ ಒಂದು ಏನಂತಾರೆ ಅನುಮೋದನೆ ಅಷ್ಟೇ ಇದೆ. ಏನು ದೇಶವನ್ನೇ ಬರೆದು ಕೊಡುವುದೇನಲ್ಲ. ಆಮೇಲೆ ವಿಧಾನಸೌಧ ಬರ್ಕೊಡಿ ಅಂತ ಕೇಳ್ತಿದ್ವಿ.
ಸ್ವಲ್ಪ ಖಾದರ್ ಅವರು ಉಸ್ತುವಾರಿ ಸಚಿವರು ಗಮನ ಹರಿಸ್ಬೇಕು, ಇಲ್ಲಾಂದ್ರೆ ಅವ್ರದ್ದು ಹೆಸರು ಕಳಿಸಿದ್ದಾರೆ. ಮತ್ತೆ ನೋಡಿ, ಈಗ ವಿಶೇಷವಾಗಿ ನಾವು ರಮಾನಾಥ್ ಬಗ್ಗೆ ಭಾಳ ಗೌರವಪೂರ್ವಕ ಮಾತಾಡ್ತೀವಿ. ಅವರ ಹೆಸರು ಉಳಿದಿದೆ ಅಂಬೇಡ್ಕರ್ ಅವರು. ಯು ಟಿ ಖಾದರ್ ಅವರು ಕನಿಷ್ಠ ಭೂಮಿ ನಿವೇಶನ ಕೊಡೋದ್ರ ಮೂಲಕ ನನ್ನ ಹೆಸರನ್ನ ಈ ದಲಿತರ, ಶೋಷಿತರ, ಬಡವರ ಜನರ ಹೆಸರ ಋಣಿಯಾಗಿ ಉಳ್ಕೋಬೇಕು. ಯು ಟಿ ಖಾದರ್ ಅವರು ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಬಡತನ ಗೊತ್ತಿದೆ, ಸಮಸ್ಯೆಗಳು ಗೊತ್ತಿದೆ. ಮುಸಲ್ಮಾನರು ಈ ದೇಶದಲ್ಲಿ ಎಷ್ಟು ಬಡತನ ಸಮಸ್ಯೆ, ಅನ್ನ ನೀರಿನೆಲ್ಲ ಬದುಕ್ತಾರೆ ಅಂತೀವಿ. ಅದರೂ ದಲಿತರು ಆ ಥರ ಕಾಣಬೇಕು, ಅವರು ನೋಡ್ಬೇಕು. ಅವ್ರನ್ನ ದಲಿತರ ಸಮಸ್ಯೆ ನೇರವಾಗಿ ದಯಮಾಡಿ ಅವರು ನೇರವಾಗಿ ಹೇಳ್ತಿದ್ವಿ. ಯು ಟಿ ಖಾದರ್ ಅವರು ನೇರವಾಗಿ ಗಮನ ಹರಿಸಿ ಸಮಸ್ಯೆ ಬಗೆಹರಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಯು ಟಿ ಖಾದರ್ ಅವರು ಬೆಂಗಳೂರು ಹೋಗಿ ಹಾಸನದಲ್ಲೇ ಬರಬೇಕು, ಇನ್ನೊಂದು ಫ್ಲೈಟಲ್ಲಿ ಬರಲ್ಲ, ಕಾರಲ್ಲಿ ಬರ್ತಾರೆ. ನಾವು ಹಾಸನದಲ್ಲಿ ಅಡ್ಡ ಹಾಕಿ ಗೆರವ್ ಮಾಡಿ ಮುಂದಕ್ಕೆ ರಜೆ ಬರೋದಾಗ ಅಡ್ಡ ಹಾಕ್ತೀವಿ. ಈಗ ನಮ್ಮ ಇದರಲ್ಲಿ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸಮುದಾಯಕ್ಕೆ ಸೇರಿದವರು ನಿವೇಶನ ರಹಿತರು ಅಂತ ಎಷ್ಟು ಜನ ಇದ್ದಾರೆ? ಈಗ ಅರ್ಜಿ ಹಾಕಿದವರು 5,000 ಚಿಲ್ಲರೆ ಇರ್ತಾರೆ, ನಿವೇಶನ ರಹಿತರು ಅನ್ನುವಂಥ ಇರ್ತಾರೆ ನಿಮ್ಮ ಪ್ರಕಾರ? ಅಷ್ಟು ಅರ್ಜಿ ಹಾಕಿದಾರಲ್ಲ ಅಷ್ಟು ಜನ. ಅರ್ಜಿ ಹಾಕಿದವರು, ಅರ್ಜಿ ಹಾಕದೇ ಇದ್ದವರು ಯಾಕೆ ಹಾಕಿಲ್ಲ? ಈಗ ಮಂಗಳೂರಲ್ಲಿ 5,590 ಜನ ಅರ್ಜಿ ಹಾಕಿರೋರು ಇದ್ದಾರೆ. ಸೈಟ್ಲೆಸ್ ಇಲ್ಲ, ಸೈಟ್ಲೆಸ್ ಅರ್ಜಿ ಯಾಕೆ ಹಾಕಿಲ್ಲ ಅಂದರೆ ಈ ಸರ್ಕಾರ ಕಿವುಡಾಗಿದೆ, ಅರ್ಜಿ ಹಾಕಿದವರೇ ಕೊಳಿತಾ ಇದ್ದಾರೆ. ಹೊಸ ಅರ್ಜಿ ಕಾಲ್ ಮಾಡಿ, ಹೊಸ ಅರ್ಜಿ ನಾವೇ ಯಾಕೆ ಸುತ್ತಾಡಿ ನಮ್ಮ ಚಪ್ಪಲಿ ಸವಿತದೆ. ಅಂದರೆ ಈಗ ಅವರಿಗೆ ನಮ್ಮ ಈ ಡಿ ಸಿ ಮನ್ನಾ ಪ್ಲಾಂಟ್ ಅಲ್ಲದೆ ಬೇರೆ ಸರ್ಕಾರ ಇದರಲ್ಲಿ ಅವಕಾಶಗಳಿಲ್ಲ. ಇದೆ ಈಗ ಊಟದಲ್ಲಿ, ಈಗ ತಟ್ಟೆಯಲ್ಲಿ ಊಟ ಇದೆ ಅಲ್ಲ, ಇಲ್ಲೇ ಇದೆ ಅಲ್ಲ, ಊಟ ರೆಡಿ ಇದೆ, ಬಿಡಿಸಿ ಕೊಟ್ಟಿದ್ದಾರೆ. ಅದನ್ನು ಕೊಡಲಿಕ್ಕೆ ಇವರಿಗೆ ಕಷ್ಟ. ಕಾಂಗ್ರೆಸ್ನವರು ಮೇಡಮ್ ಅವರು ಹೇಳಿದಾಗೆ ಭಾಳ ಸ್ಪಷ್ಟವಾಗಿದೆ. ಜಿಲ್ಲಾ ಆಡಳಿತ ತನ್ನ ಕರ್ತವ್ಯ ಲೋಪ ಮಾಡ್ತಾ ಇದೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನೋಡಿ 8,510 ಎಕರೆ ಜಮೀನು ಡಿ ಸಿ ಮನ್ನಾ ಜಮೀನು ಅಂದರೆ ಏನಂದರೆ ಡಿಪ್ರೆಸ್ಡ್ ಕ್ಲಾಸ್ ಅಂದರೆ SC STಗೆ ಮೀಸಲಿರಿಸಿರ್ತಕ್ಕಂಥ ಭೂಮಿ. ಈ ಭೂಮಿಯನ್ನು ಮೇಡಮ್ ಅವರು ಏನು ಕೇಳಿದ್ರು, ನಿಮಗೆ ಗೈಡ್ಲೈನ್ ಏನಿದೆ, ಇದೇನು ಮಾಡೋಕ್ಕೆ ಒಂದು ಗೈಡ್ಲೈನ್ ಇಲ್ಲ. ಅದಕ್ಕೆ ನಾನೇನು ಪ್ರಶ್ನೆ ನಾವೇನು ಕೇಳ್ತಾ ಇದ್ದೀವಿ ಅಂದರೆ, ಏನೂ ಗೈಡ್ಲೈನ್ ಇಲ್ದೇ ಬೇರೆಯವರು ಅಕ್ರಮ ಒತ್ತುವರಿ ಮಾಡ್ಕೊಳ್ಳಿಕ್ಕೆ ಏನು ಅವಕಾಶ ಕೊಟ್ಟಿದ್ದೀರಿ? ನೀವು ಯಾಕೆ ಕೊಟ್ಟಿದ್ದೀರಿ? ನೀವು ಈ ಕ್ಷಣದಲ್ಲಿ ತೆರವು ಮಾಡಬೇಕಲ್ಲ. ಈ ಡಿಪ್ರೆಸ್ಡ್ ಕ್ಲಾಸ್ SC ST ಜಮೀನನ್ನ ನೀವು ರಕ್ಷಣೆ ಮಾಡಬೇಕಾದ ನಿಮ್ಮ ಕರ್ತವ್ಯ ಅಲ್ವಾ? ಆಸ್ ಎ ಡೆಪ್ಟಿ ಕಮಿಷನರ್ ನಿಮ್ಮ ಜವಾಬ್ದಾರಿ ಅಲ್ವಾ? ನೀವು ಜವಾಬ್ದಾರಿ ಮರೆತುಬಿಟ್ಟು ಯಾರಿಗೋ ಜಮೀನು ಉತ್ಕೊಳ್ಳೋಕೆ ಬಿಟ್ಬಿಟ್ಟು ನನಗೆ ಗೈಡ್ಲೈನ್ ಇಲ್ಲ, ಮಂಜೂರು ಮಾಡಕ್ ಬರಲ್ಲ ಅಂತ ಕಾಲಹರಣ ಮಾಡ್ತಾ ಇದ್ದೀರಲ್ಲ. ನೀವು ಹೂಗಳ ಜೊತೆ ಸಾಮೀಲಾಗಿದ್ದೀರಿ, ಹೌದಲ್ಲ? ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನೂ ಒಂದು ಬಹಳ ಅಂಶ ಇದೆ. SC STಗಳಿಗೆ ರಿಸರ್ವ್ ಅಂತ ಅಂದಮೇಲೆ ಆ ಭೂಮಿನ ಬೇರೆಯವರು ಅಕ್ರಮ ಮಾಡಿದ್ರೆ ಅಟ್ರಾಸಿಟೀಸ್ ಕೇಸ್ ಲಿಸ್ಟ್ ಮಾಡ್ಬೇಕು ಅವ್ರ ಮೇಲೆ. ಡೆಪ್ಟಿ ಕಮಿಷನರ್ ಮಾಡಿಲ್ಲ, ಸುಮ್ಮನೆ ಫೈಲ್ ಒತ್ತಾಕೋ ಕೆಲಸ ಸರ್ಕಾರ ಕಲ್ಸೋದೇನಿದೆ? ನಾನು ಇಷ್ಟು ಎಕರೆ ಜಮೀನನ್ನ ಸರ್ವೆ ಮಾಡಿದ್ದೀನಿ, ನೀವು ಈ ಜಮೀನನ್ನ ಇಂಥವ್ರು ಅರ್ಜಿದಾರರು ಇಷ್ಟು ಜನ ಇದ್ದಾರೆ, ಹಂಚಿಕೆ ಮಾಡಲಿಕ್ಕೆ ನೀವು ಗೈಡನ್ ರೂಲ್ಸ್ ಫ್ರೇಮ್ ಮಾಡಿ ನಿರ್ದೇಶನ ಕೊಡಿ ಅಂತ ಸರ್ಕಾರ ಕೇಳಬೇಕು. ಅದು ಬಿಟ್ಬಿಟ್ಟು ಭೂಮಿನ ಯಾರ್ಯಾರು ಉತ್ಕೊಳ್ಳೋಕೆ ಬಿಟ್ಬಿಟ್ಟು ಇಡೀ ಜಿಲ್ಲೆಯಲ್ಲಿ ಏನಾರ ಒಂದು ಈಗ 199 ಎಕರೆ ಮಾತ್ರ ಉಳಿದಿದೆ. ಅದನ್ನೇ ನಾನು ಉಳುಮೆ ಮಾಡ್ಲಿಕ್ಕೆ ಕೇಳ್ತಾ ಇಲ್ಲ, ನಾವು ನಿವೇಶನಕ್ಕೆ ಕೇಳ್ತಾ ಇದ್ದೀವಿ. ನಾನು ಏನ್ ಹೇಳ್ತೀವಿ ಅಂದ್ರೆ, ಟೋಟಲಿ 8,510 ಎಕರೆನ ಈ ಕೂಡಲೇ ಡೆಪ್ಟಿ ಕಮಿಷನರ್ ತೆರವು ಮಾಡಿಸ್ಬೇಕು. ಅಕ್ರಮ ಒತ್ತುವರಿಯನ್ನ ತೆರವು ಮಾಡಿಸ್ಬೇಕು. ಅದು SC STಗಳಿಗೆ ಮೀಸಲಿಡಬೇಕು. ಈ ಜಿಲ್ಲೆನಲ್ಲಿ, ಉಡುಪಿನಲ್ಲಿ, ಮಂಗಳೂರಲ್ಲಿ ಎಷ್ಟು ಜನ ನಿವೇಶನ ರೈತರಿದ್ದಾರೆ ಅಷ್ಟು ಜನರನ್ನ ಗುರುತಿಸಿ ಅವ್ರನ್ನ ಅದನ್ನ ಕಾಯಂ ಮಾಡಬೇಕು. ಆ ಕಾಯಂ ಮಾಡೋ ಕೆಲಸವನ್ನ ಈ ಜಿಲ್ಲಾಧಿಕಾರಿ ಮಾಡ್ತಿಲ್ಲ. ಅದಕ್ಕೆ ಯು ಟಿ ಖಾದರ್ ಏನು ಉಸ್ತುವಾರಿ ಮಂತ್ರಿಗಳಿದ್ದೀರಿ, ನೀವು ಇದ್ರ ಬಗ್ಗೆ ಗಂಭೀರ ಗಮನ ಕೊಡಬೇಕು. SC STಗಳನ್ನ ಓಡ್ ತಗೋತೀರಿ, ಆ ಜನರಿಂದ ನೀವು ಅಧಿಕಾರಕ್ಕೆ ಬರ್ತೀರಿ, ಆ ಜನರಿಗೆ ನ್ಯಾಯ ಕೊಡೋದ್ರಲ್ಲಿ ನೀವು ಸಂಪೂರ್ಣವಾಗಿ ವಿಫಲ ಆಗಿದ್ದೀರಿ. ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಮನಗಾಣಬೇಕು. ಇಂಥ ಕ್ರೈಸಿಸ್, ಅತ್ಯಂತ ಗಂಭೀರವಾದ ಸಮಸ್ಯೆ ಬಂದಾಗ ಅವರು ಇಂಥ ಸಮಸ್ಯೆಗಳನ್ನ ಜಿಲ್ಲಾಧಿಕಾರಿಗಳ ಮೂಲಕ, ಸೆಕ್ರೆಟರಿಗಳ ಮೂಲಕ ಕ್ರಮ ತಗೊಂಡು ಇವರಿಗೆ ನ್ಯಾಯ ಕೊಡಬೇಕು. ಇವರು ಇಂಥ ಅನ್ಯಾಯ ಮಾಡೋದ್ರಿಂದ ಪಾಪ ಈ ಜಿಲ್ಲೆನ ಉಡುಪಿ ಮತ್ತೆ ಮಂಗಳೂರು SC ST ಜನ ನಿವೇಶನಕ್ಕೂ ಹೇಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆಯಲ್ಲ, ಇದು ನಾಚಿಗೇಡಿನ ಪ್ರಶ್ನೆ. ಸರ್ಕಾರದ ಕರ್ತವ್ಯ ಲೋಪ ಇದೆ, ಅಧಿಕಾರಿಗಳ ಕರ್ತವ್ಯ ಲೋಪ ಇದೆ, ನಿರ್ಲಕ್ಷ್ಯ ಇದೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಈ 8,000 ಚಿಲ್ಲರೆ ಎಕರೆ ಭೂಮಿಯನ್ನ ತಕ್ಷಣದಲ್ಲಿ ಜಿಲ್ಲಾಧಿಕಾರಿಗಳು ತಮ್ಮ ವಶಕ್ಕೆ ತಗೋಬೇಕು ಅಂತ ಕರ್ನಾಟಕದಲ್ಲಿ ಸಲ್ಲಿಸುತ್ತೆ ಒತ್ತಾಯ. DC ಅವರನ್ನು ಭೇಟಿಯಾಗಿ ಒಂದು ಒತ್ತಾಯ
ಇದು ನಮ್ಮ ದೇವದಾಸಿಂದ ನಮ್ಮ ಎಲ್ಲ ಡಿಸ್ಟ್ರಿಕ್ಟ್ ಕಮಿಟಿ DC ಅವರಿಗೆ ಹೇಳಿದ್ದಾರೆ. ಹೇಳಿಯೂ ಕೂಡ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ನಾನೊಂದು ಗೈಡ್ಲೈನ್, ಮೇಡಮ್ ಹೇಳಿದ್ರಲ್ಲ ಗೈಡ್ಲೈನ್ ಬೇಕು ಅಂತ ಹೇಳಿ ಕೈ ತೊಳ್ಕೊಂಡು ಕೂತಿದ್ದಾರೆ. ಆದ್ರೆ ವಾಸ್ತವವಾಗಿ ಏನಾಗುತ್ತೆ ಅಂದ್ರೆ, ಇದನ್ನ ಸರ್ಕಾರ ಸೆಕ್ರೆಟರಿಗಳು, ಕಂದಾಯ ಸೆಕ್ರೆಟರಿಗಳು ಕ್ರಮ ತಗೊಂಡ್ರೆ ಡೆಪ್ಟಿ ಕಮಿಷನರ್ನ ಸಸ್ಪೆಂಡ್ ಮಾಡ್ಬೋದು, ವಜಾ ಮಾಡ್ಬೋದು. ಯಾಕೆಂದ್ರೆ SC ಭೂಮಿನ ರಕ್ಷಣೆ ಮಾಡೋದ್ರಲ್ಲಿ ಫೇಲ್ ಆಗವೆ, ಸಂಪೂರ್ಣ ಫೇಲ್. ಮಂಗಳೂರು ಜಿಲ್ಲಾಧಿಕಾರಿ, ಉಡುಪಿ ಜಿಲ್ಲಾಧಿಕಾರಿ ಉಡುಪಿ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ಮಾಹಿತಿ ಟೋಟಲ್ ಇದೆ. ಇಲ್ಲಿ ಬೈಫರ್ಗೇಷನ್ ಸಿಕ್ಕಿಲ್ಲ, ನಮಗೆ ಕಲೆಕ್ಟ್ ಮಾಡ್ತೀವಿ. ಎರಡು ಸೇರಿ ಇದೆ, ಬೈಫರ್ಗೇಟ್ ಮಾಡಿ ಹೇಳುವ. ಬಟ್ ಮಾಹಿತಿ ಕಲೆಕ್ಟ್ ಮಾಡೋದು ಮುಖ್ಯವಾದ ಅಂಶ. ನಿಮ್ಮ ಮುಖ್ಯವಾದ ಇಲ್ಲ, ಬೇರೆ ಜಿಲ್ಲೆಯಲ್ಲಿ ಈ ತರ ಇಲ್ಲ, ಬೇರೆ ಜಿಲ್ಲೆಯಲ್ಲಿ ಈ ತರ ಇಲ್ಲ. ಮುಖ್ಯವಾದ ಅಂಶ ನಿಮಗೆ ಹೇಳೋದು, ಬೇರೆ ಜಿಲ್ಲೆಯಲ್ಲಿ ಗೋಮಾಳ ಅಂತಿದೆ. ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಶಿವಕುಮಾರ್ ಅವರು ಕಂದಾಯ ಈ ಉಸ್ತುವಾರಿ ಮಂತ್ರಿಗಳನ್ನ ಜಿಲ್ಲೆಗಳಿಗೆ ಹೋಗಿ ಅಂತ ಹೇಳಿದ್ರು. ಜನರ ಕಣ್ಣೀರು ಅಳಿಸಲಿಕ್ಕೆ ಹೋಗಿ, ಪ್ರವಾಹ ಇದ್ದರೆ ಪ್ರವಾಹ ಪೀಡಿತರು, ಬರ ಪೀಡಿತರಿಗೆ ಒಂದು ಪರಿಹಾರ ಕೊಡಲಿಕ್ಕೆ ಉಸ್ತುವಾರಿ ಮಂತ್ರಿ ಹೋಗಲಿ ಅಂತ ಹೇಳಿದರು. ಪ್ರವಾಹ ನೇತ್ರಾವತಿ ಉಕ್ಕಿ ಹರಿದಾಗ ಸೈಟ್ ಇಲ್ಲದೆ ಇರುವ ನೇತ್ರಾವತಿ ನದಿಯಲ್ಲಿ ಕೊಚ್ಚಿ ಹೋಗುವಾಗ ಉಸ್ತುವಾರಿ ಮಂತ್ರಿ ಕೆಲಸ ಇದೆ. ಕೊಚ್ಚಿ ಹೋಗೋದಾಗಿ ಸೈಟ್ ಕೊಟ್ಟು ಒಂದು ಮನೆ ಕಟ್ಟುವ ಸ್ವಲ್ಪ ಎತ್ತರದ ಜಾಗದಲ್ಲಿ ಅಂತ ಹೇಳುವಂಥದ್ದು ಜವಾಬ್ದಾರಿ ಉಸ್ತುವಾರಿ ಮಂತ್ರಿ. ಇವರು ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡದೇ ಇದ್ದರೆ ಮುಖ್ಯಮಂತ್ರಿಗಳಿಗೆ ಕಪ್ಪು ಹೆಸರು ತರ್ತಾರೆ, ಕಪ್ಪು ಪಟ್ಟಿ ತರ್ತಾರೆ ಇವರು ಉಸ್ತುವಾರಿ ಮಂತ್ರಿ. ಈ ಶುಡ್ ಸೇಫ್ ಗಾರ್ಡ್ ಸೈಟ್ಲೆಸ್ ಪೀಪಲ್ ಆಫ್ ಸೌತ್ ಕೆನರಾ ಆ್ಯಂಡ್ ಉಡುಪಿ ಬಿಕಾಸ್ ಈಸ್ ಇನ್ ಚಾರ್ಜ್. ಈಸ್ ಎಂಟ್ರಸ್ಟೆಡ್ ಬೈ ಚೀಫ್ ಮಿನಿಸ್ಟರ್. ಆ ಕೆಲಸ ಎಂಟ್ರಸ್ಟ್ ಮಾಡಿದ್ದಾರೆ ಇವರು. ವಿತ್ ದಟ್ ಇನ್ಸ್ಟ್ರಕ್ಷನ್ DC ಅವ್ರನ್ನ ಇವರು ಟಾಸ್ಕ್ ಲೆಫ್ಟ್ ಹ್ಯಾಂಡ್ ರೈಟ್ ತಗೋಬಹುದು ಉಸ್ತುವಾರಿ ಮಂತ್ರಿ. ಡೂ ಇಟ್ ನಾವು ಮಾಡ್ತಾ ಇಲ್ಲ ಉಸ್ತುವಾರಿ ಮಂತ್ರಿ. ಈ ಇಶ್ಯೂ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋದಲ್ಲಿದೆ. ಯಾವ ಇಶ್ಯೂ? ಈ DC ಮನ್ನ ಜಮೀನ ಆ SC ಜನಕ್ಕೇನೆ ನಾವು ಸಂಪೂರ್ಣವಾಗಿ ಕೊಡ್ತೀವಿ ಅಂತ ಮ್ಯಾನಿಫೆಸ್ಟೋದಲ್ಲಿದೆ. ಚುನಾವಣೆ ಪ್ರಣಾಳಿಕೆಯಲ್ಲಿ ಇಟ್ಟ ಮೇಲೆ ಅವರು ಕೆಲಸ ಯಾಕೆ ಮಾಡಿಲ್ಲ? ಇದು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ಹೊಣೆ ಇತ್ತು. ಆ ಹೊಣೆಗಾರಿಕೆಯಿಂದ ಅವರು ನುಂಚಿಕೊಡ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಕೊಡಬಾರ್ದು. ತಕ್ಷಣದಲ್ಲೇ ನಿಮ್ಮ ಮ್ಯಾನಿಫೆಸ್ಟೋ ಅಂತ ನುಡಿದಂಗೆ ನಡ್ಕೋಬೇಕು ಈ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಒತ್ತಾಯ ಮಾಡ್ತೀನಿ. ಅವರು ಈ ಕರ್ತವ್ಯ ನಿರ್ವಹಣೆ ಮಾಡದೇ ಇದ್ರೆ ಇವರು ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ಈ ದ್ರೋಹದ ವಿರುದ್ಧ ನಮ್ಮ ಪ್ರತಿರೋಧ ಇದ್ದೇ ಇರುತ್ತೆ ಅನ್ನೋ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನಾನು ಕೊಡ್ಲಿಕ್ಕೆ ಬಯಸ್ತೀನಿ. ಮೊದಲು ಡೆಪ್ಟಿ ಕಮಿಷನರ್ ನಿಮ್ಮ ಹುದ್ದೆ ಉಳಿಸ್ಕೋಬೇಕು ಅಂದ್ರೆ ಇದನ್ನ ಘನತೆ ಗೌರವದಿಂದ ಈ ತೆರವು ಮಾಡಿಸೋ ಕೆಲಸ ಮಾಡಬೇಕು. ಇಲ್ಲದಿದ್ರೆ ನಿಮ್ಮ ಕಚೇರಿ ಮುತ್ತಿಗೆ ಹಾಕಿಸ್ತೀವಿ ಅಂತ ಎಚ್ಚರಿಸ್ತಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.